ಶಿವಮೊಗ್ಗ ನಗರದ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಲಿಫ್ಟ್ನಲ್ಲಿ ಸಿಲುಕಿ ಅಸ್ವಸ್ಥಗೊಂಡಿದ್ದ ನಿವೃತ್ತ ಇಂಜಿನಿಯರ್ ಸಾವನ್ನಪ್ಪಿದ್ದಾರೆ. ಕುಮಾರಸ್ವಾಮಿ ಸಾವಿಗೀಡಾದ ನಿವೃತ್ತ ಇಂಜಿನಿಯರ್ ಭಾನುವಾರ ದೇವಸ್ಥಾನಕ್ಕೆ ತೆರಳಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಲಿಫ್ಟ್ನಲ್ಲಿ ಮೇಲೆ ತೆರಳಲು ಬಟನ್ ಒತ್ತಿ ಒಳಹೋದಾಗ ಮೇಲಿಂದ ಬಂದ ಲಿಫ್ಟ್ನಲ್ಲಿ ಅವರು ಸಿಲುಕಿದ್ದರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರನ್ನು ರಕ್ಷಿಸಿದ್ದರು. ಅವರನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಫೋನ್ ಇರ್ಬೇಕು ನಾನು ಅದು ಪ್ರೆಸ್ಸಿಗೆ ಪಾಪ ನಾವು ಫೋನ್ ನಂಬರ್ ಅವ್ರ ಮನೆಯವರಿಗೆ ಅಲ್ಲ ಅವ್ರು ಸರ್ ಡಾಕ್ಟ್ರಾ ಅಣ್ಣೆ ಅವ್ರ ಫೋನ್ ನಂಬರ್ ಏನಾದ್ರು ಇದ್ರಲ್ಲಿ ಫೋನ್ ಇರುತ್ತೆ. ಫೋನ್ ಇದೆ ಫೋನ್ ಮಾಡ್ಬಿಡಿ ಅವ್ರ ಮನೆಯವ್ರಿಗೆ ಬರಲಿ. ಆಸ್ಪತ್ರೆ ಇದೆ ಫೋನ್ ನಂಬರ್ ಇದೆ ಸರ್. ಅದೇ ಹೆಸರು ಐತಲ್ಲ ಯಾವ್ದೋ ಅದ್ರಾಗ ಯಾರಿಗಾರ ಮಾಡ್ಬಿಡ್ರಿ. ಸ್ವಲ್ಪ ಹೋಗ್ರಿ ಆ ಕಡೆ ಹೋಗಿ ಹಾಕಿಬಿಡಿ. 974198 ಹೋಗಿದೆ.